ಮಂಗಳೂರು ಮಹಾನಗರ ಪಾಲಿಕೆಯ ಉದ್ದಿಮೆ ಪರವಾನಗಿ ಮತ್ತು ಆಸ್ತಿ ತೆರಿಗೆಯ ನೋಂದಣಿ ನವೀಕರಣದ ನಕಲಿ ದಾಖಲೆಯನ್ನು ಸೃಷ್ಟಿಸಿ ವಂಚನೆ ಮಾಡಿದ ಪ್ರಕರಣದಲ್ಲಿ ಆರೋಪಿಗಳು ಹಳೆ ದಾಖಲೆ ಬಳಸಿ ನಕಲಿ ಸರ್ಟಿಫಿಕೇಟ್ ತಯಾರಿಸಿರುವುದು ಮೇಲ್ನೋಟಕ್ಕೆ ತಿಳಿದುಬಂದಿದೆ. ಉದ್ದಿಮೆ ಪರವಾನಗಿ ಮತ್ತು ಆಸ್ತಿ ತೆರಿಗೆ ನೋಂದಣಿ ನವೀಕರಣ ನೆಪದಲ್ಲಿ ಕೆಲವು ಏಜೆಂಟ್ಗಳು ಹಣ ಸಂಗ್ರಹಿಸಿ ಮಹಾನಗರ ಪಾಲಿಕೆಗೆ ಹಣ ಕಟ್ಟದೆ ಉದ್ದಿಮೆದಾರರಿಗೆ ಕಂಪ್ಯೂಟರ್ ಮೂಲಕ ನಕಲಿ ಪರವಾನಗಿ ಮತ್ತು ಆಸ್ತಿ ತೆರಿಗೆ ಸರ್ಟಿಫಿಕೇಟ್ ತಯಾರಿಸಿ ನೀಡಿದರು. ಇದು ಗಂಭೀರ ಪ್ರಕರಣವಾಗಿದ್ದು ಇದೀಗ ಅಕ್ರಮ ಪ್ರಕರಣ ಬೆಳಕಿಗೆ ಬಂದಿದೆ. ನಕಲಿ ಸರ್ಟಿಫಿಕೇಟ್ನಲ್ಲೂ QR ಕೋಡ್ ಇತ್ತು. ಆರೋಪಿಗಳು ಹಿಂದಿನ ವರ್ಷದ ತೆರಿಗೆ ಸರ್ಟಿಫಿಕೇಟ್ QR ಕೋಡ್ ಅನ್ನೇ ನಕಲಿ ಸರ್ಟಿಫಿಕೇಟ್ಗೂ ಹಾಕಿದ್ದು ಅದನ್ನು ಸ್ಕ್ಯಾನ್ ಮಾಡಿದಾಗ ಹಿಂದಿನ ವರ್ಷದ ಮಾಹಿತಿ ನೀಡುತ್ತೆ. ಆರೋಪಿಗಳು ಉದ್ದಿಮೆದಾರರಿಗೆ ವರ್ಷ ತಾರೀಕು ಎಡಿಟ್ ಮಾಡಿ ಹೊಸತರಂತೆ ಬಿಂಬಿಸಿ ಸರ್ಟಿಫಿಕೇಟ್ ನೀಡಿರುವುದು ಬಹಿರಂಗವಾಗಿದೆ. ಮನಪಾ ತೆರಿಗೆ ನೋಂದಣಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ HV ದರ್ಶನ್ ಮಹಾನಗರ ಪಾಲಿಕೆ ಕಮಿಷನರ್ ಅವರಲ್ಲಿ ಮಾಹಿತಿಯನ್ನು ಕೇಳಿದ್ದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮಕ್ಕೆ ನಿರ್ದೇಶನ ನೀಡಿದ್ದಾರೆ. ಇನ್ನು ನಕಲಿ ದಾಖಲೆ ಸೃಷ್ಟಿಸಿದ್ದು ಎಲ್ಲಿ ಅಂತ ನೋಡೋದಾದ್ರೆ ಮಹಾನಗರ ಪಾಲಿಕೆ ಕದ್ರಿ ವಲಯ ವ್ಯಾಪ್ತಿಯಲ್ಲಿ ನಡೆದಿರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಂಕನಾಡಿ ನಗರ ಠಾಣೆಗೆ ದೂರನ್ನು ನೀಡಿದ್ದು ಪ್ರಕರಣ ದಾಖಲಾಗಿದೆ. ಪೊಲೀಸರು ಸಮಗ್ರ ತನಿಖೆ ನಡೆಸಿದರೆ ಸತ್ಯಾಂಶ ಬಹಿರಂಗವಾಗಲಿದೆ. ಈ ಜಾಲದ ಹಿಂದೆ ಯಾರಿದ್ದಾರೆ, ಎಷ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿಸಲಾಗಿದೆ, ಈ ನಕಲಿ ದಾಖಲೆಯಲ್ಲಿ ಎಷ್ಟು ಮುದ್ರಿಸಿರುವುದು, ಈ ಬಗ್ಗೆ ತನಿಖೆ ನಡೆದ ಬಳಿಕ ಸತ್ಯಾಂಶ ಹೊರಬರಲಿದೆ. ಮಹಾನಗರ ಪಾಲಿಕೆಯ ಮಧ್ಯವರ್ತಿಗಳೇ ಈ ಕೃತ್ಯ ಎಸಗಿರುವ ಕಾರಣ ಹಲವು ವರ್ಷದಿಂದ ಈ ಜಾಲ ಸಕ್ರಿಯವಾಗಿರುವ ಸಾಧ್ಯತೆ ಇದೆ. ಮನಪಾ ದಾಖಲೆ ಪ್ರಕಾರ 4500 ಉದ್ದಿಮೆ ಪರವಾನಗಿ ನವೀಕರಣವಾಗದೆ ಬಾಕಿ ಉಳಿದಿದ್ದು ಈ ಬಗ್ಗೆ ಮನಪಾ ಕಮಿಷನರ್ಗೆ ಅನುಮಾನ ವ್ಯಕ್ತವಾಗಿದೆ. ಮಧ್ಯವರ್ತಿಗಳ ಮಧ್ಯೆ ನಕಲಿ ಜಾಲವೊಂದು ಸಕ್ರಿಯವಾಗಿರುವ ಶಂಕೆ ವ್ಯಕ್ತವಾಗಿದ್ದು ತನಿಖೆಯಿಂದ ಎಲ್ಲ ಸತ್ಯಾಂಶ ಬಯಲಾಗಲಿದೆ.